ಫೋಟೋ ಶೂಟು ವೀಡಿಯೋ ಶೂಟೆಲ್ಲ ಮಾಡ್ಲಿಕ್ಕೆ ಬರ್ತಾರಲ್ಲ, ಈ ರೀಲ್ಸ್ ಅದು ಇದಂತೆಲ್ಲ ಶೂಟ್ ಮಾಡಲಿಕ್ಕೆ ನಿಮಗೆಲ್ಲ ಟೈಲರ್ ಮೇಡ್ ಪ್ಲೇಸ್ ಇದು. ಈಗ ನಾವು TB ಹೋಮ್ ಸ್ಟೇಯಿಂದ ಈಗ ಹೋಗ್ತಾ ಇದ್ದೇವೆ. ನಾವು ಶೂಟಿಂಗ್ ಪಾಯಿಂಟ್ ಅಂತ ಹೇಳಿ ಮಲ್ಲಂದೂರು ಕಡೆ ಒಂದು ಒಳ್ಳೆ ಶೂಟಿಂಗ್ ಪಾಯಿಂಟ್ ಇತ್ತು ಅಂತ ಹೇಳಿದ್ದಾರೆ. ಸೊ ಆ ಕಡೆ ಒಂದು ರೌಂಡ್ ಹೊಡ್ಕೊಂಡು ಬರೋಣ. ನನ್ನ ಜೊತೆ ನೀವು ಬನ್ನಿ, ಹೋಗಿ ಬರೋಣ. ಸೊ ನಾವೀಗ ಮಲ್ಲಂದೂರು ಸನ್ಸೆಟ್ ಶೂಟಿಂಗ್ ಪಾಯಿಂಟಿಗೆ ಬಂದಿದ್ದೇವೆ. ಚಿಕ್ಕಮಗಳೂರು ಸಿಟಿಯಿಂದ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 20-25 ಕಿಲೋಮೀಟ್ರ್ ರೇಂಜಲ್ಲಿ ಬರ್ತದೆ. ಇದು ಸೂಪರ್ ಪ್ಲೇಸ್ ಆಯಿತಾ, ತುಂಬಾ ಹೈಟಲ್ಲಿರುವಂಥದ್ದು. ನಿಮಗೆ ಎಲ್ಲಿ ಕಡೆ ನೋಡಿದ್ರು ನಿಮಗೆ ಗುಡ್ಡ ಬೆಟ್ಟ ಮತ್ತು ಫೋಟೋಶೂಟ್ ಮಾಡಲಿಕ್ಕೆ ಉಂಟಲ್ಲ, ಟೈಲರ್ ಮೇಡ್ ಅಲ್ಲ. ಫೋಟೋಶೂಟಿಗೆ ಸತ್ಯ ಹೇಳ್ತೇನೆ, ಈ ಲೊಕೇಶನ್ ಫೋಟೋಶೂಟಿಗೆ ಆಸಮ್ ಫ್ಯಾಂಟಾಸ್ಟಿಕ್. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ವಿಡಿಯೋನ ಫುಲ್ ನೋಡಿ. ಇಲ್ಲಿಂದ ನಾವು 4 ಕಡೆ ನೋಡಿದ್ರು ಅಂತಲ್ಲ, ಬರೇ ಬೆಟ್ಟ ಗುಡ್ಡ ಗ್ರೀನರಿ ಬಿಟ್ಟು ಬೇರೆ ಏನೂ ಇಲ್ಲ. ಮತ್ತೊಂದು ಆ್ಯಸ್ ಯೂಶುವಲ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾನೆ ಇದ್ದೀನಿ, ಇಲ್ಲಿದ್ದು ವೆದರ್ ಸೀರಿಯಸ್ಲಿ ಆಸಮ್. ಹೇಗೆ ಅನಿಸ್ತಾ ಇದೆ? ಸೂಪರ್. ಯಸ್ ನೋಡಿ, ಹುಡುಗ ಫುಲ್ ಜೋಶಲ್ಲಿದ್ದಾರೆ. ಯಸ್, ನಿಮಗೂ ಒಂದು ಜೋಶ್ ಕೊಡ್ತಿದ್ದಾನೆ ನೀವು ಬನ್ನಿ ಅಂತೇಳಿ. ಸತ್ಯ, ನೀವು ಬಂದರೆ ಮಾತ್ರ ಈ ಪ್ಲೇಸನ್ನು ಒಂದು ಮೆಮೊರೇಬಲ್ ಆಗುತ್ತೆ, ಏನು ರಿಗ್ರೆಟ್ ಮಾಡಲ್ಲ. ಪಕ್ಕದಲ್ಲಿ ತುಂಬಾ ಹೋಮ್ ಸ್ಟೇಸಲ್ಲಿದೆ, ಪ್ಲೇಸ್ ಹಂಗಿದೆ. ಸರಿ, ಸತ್ಯ ನೋಡಿ, ಕೊಡ್ಲದಕ್ಕೂ ಬತ್ತನ ಸತ್ಯವಂತ ಮದಪ್ಪ ಇರ್ದ ಯಪ್ಪನ ಅಂಚೆ ಉಂಡು ಮುಲ್ತ ವೆದರು. ನೋಡಿ ಒಂದು ಫೋಟೋಶೂಟ್ ಇಲ್ಲಿ ಬಂದದ್ದೊಂದು ಮ್ಯಾಂಡೇಟರಿ ಇದೆ. ಯಸ್, ಫೋಟೋಶೂಟ್ ಆಗ್ತಾ ಇದೆ ನಮ್ಮ ಜಿಲಾನ್ ಬಾಯಿ ಅವರಿಂದ. ಫೋಟೋಶೂಟು ವೀಡಿಯೋ ಶೂಟೆಲ್ಲ ಮಾಡ್ಲಿಕ್ಕೆ ಬರ್ತಾರಲ್ಲ, ಈ ರೀಲ್ಸ್ ಅದು ಇದಂತೆಲ್ಲ ಶೂಟ್ ಮಾಡಲಿಕ್ಕೆ ನಿಮಗೆಲ್ಲ ಟೈಲರ್ ಮೇಡ್ ಪ್ಲೇಸ್ ಇದು. ನಾವೊಂದು ಇಲ್ಲಿ ಫೋಟೋ ತೆಗೆದಿದ್ದೀವಿ ನೋಡಿ, ಯಾವ ಥರ ಬರ್ತಾ ಇದೆ. ಸೀರಿಯಸ್ಲಿ ಆಸಮ್ ಫೋಟೋಗ್ರಫೀಸ್ ಎಲ್ಲನೂ ಸಕ್ಕದಾಗಿ ಬಂದಿದೆ. ಎಲ್ಲನೊಂದು ನ್ಯಾಚುರಲ್ ಆಗಿ, ನೀವೇನು ಜಾಸ್ತಿ ಎಡಿಟ್ ಮಾಡಬೇಕು ಅಂತ ಇಲ್ಲ, ಈ ಪ್ಲೇಸೇ ಆ ಥರ ಇದೆ, ಎಕ್ಸ್ಟ್ರೀಮಾಗಿ ಬರ್ತದೆ. ಬಂದರೆ ನೀವೊಂದು ಕ್ಲಿಕ್ ಮಾಡಿದ ಫೋಟೋಸ್ ಎಲ್ಲ ನಿಮಗೆ ನೋಡೋಕೆ ಶಾಕ್ ಆಗ್ಬೋದು. ಅಂದರೆ ಅಷ್ಟು ಲಶ್ ಗ್ರೀನರಿಯ ಮಿಡ್ಲ್ಗಡೆ ಉಂಟಲ್ಲ, ನಮ್ಮ ಫೋಟೋಸ್ ಅಂತೂ ಐಕಾನಿಕ್ ಆಗಿ ಬರ್ತದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಫುಲ್ಲಿ. ನಿಮಗೆ ಈ ಪ್ಲೇಸ್ ಇದೆಲ್ಲ ವಿವರಣೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ಲೊಕೇಶನ್ ಕೊಟ್ಟಿದ್ದೇನೆ, ಯಾವ ಥರ ಬರ್ಬೋದು ಅಂತ. ನಿಮಗೆ ಆ ಮ್ಯಾಪ್ ನೋಡಿ ನಿಮಗೆ ಖಂಡಿತ ಬರ್ಬೋದು. ಹಾಂ, ಮತ್ತೇನು ಇನ್ನು ತುಂಬ ವೀಡಿಯೋ ಮಾಡಲಿಕ್ಕಿದೆ. ಇವತ್ತು ತುಂಬ ವೀಡಿಯೋ ಇದೆ, ನೀವು ನಿಮ್ಮ ಮೊಬೈಲಲ್ಲಿ ಬರ್ತದೆ. ನೆಕ್ಸ್ಟ್ ವೀಡಿಯೋನೂ ಬರ್ತದೆ, ನೆಕ್ಸ್ಟ್ ವೀಕ್ ಅಪ್ಲೋಡ್ ಮಾಡ್ತೇವೆ. ಈ ವಿಡಿಯೋ ನೋಡೋದಕ್ಕೆ ನಿಮಗೆ ಧನ್ಯವಾದ. ಸ್ಟೇ ಟ್ಯೂನ್ಡ್ ಅಂಡ್ ಬಾಯ್.